ಪ್ರಿಯರೇ, ಮಾನ್ಯ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನ ಆಲಿಸುತ್ತಿರುವ ಸರ್ವರಿಗೂ ನಮಸ್ಕಾರಗಳು. ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥಪೂರ್ಣವಾದ ತಳಹದಿಯನ್ನು ನೀಡುವ ಮೂಲಕ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರ ಸೇರಿದಂತೆ ದೇಶದ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವ ಇವರು ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಇಂದಿಗೂ ಎಂದೆಂದಿಗೂ ಇವರ ನೆನಪುಗಳು ಹಸಿರು. ನಾವೆಲ್ಲರೂ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ. ಅಜ್ಞಾನದ ಕತ್ತಲನ್ನು ಸರಿದು ಜ್ಞಾನದ ಬೆಳಕನ್ನು ಮೂಡಿಸಿರುವ ಶಿಕ್ಷಣ, ಕಲೆ, ಸಾಹಿತ್ಯ, ಕ್ರೀಡೆ, ರಾಜಕೀಯ, ಧಾರ್ಮಿಕ ಹೀಗೆ ಸರ್ವ ಕ್ಷೇತ್ರದ ಶಿಕ್ಷಕರನ್ನು ಗುರುಗಳನ್ನ ಸ್ಮರಿಸಿಕೊಳ್ಳುತ್ತಾ ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾನ್ಯ ಡಿವಿಜಿಯವರು ಕೂಡ ಮುಳಬಾಗಿಲಿನ ಒಂದು ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲ ಕಾಲ ಕಾರ್ಯನಿರ್ವಹಿಸಿರುವುದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುತ್ತೇವೆ. ಇಂದಿನ ಸರಣಿ ಸಂಚಿಕೆ 129. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ವನದಿ ನಿರ್ಜನದಿ ಮೌನದಿ ತಪವಂ ಎಸಗುವವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದು ಏನು. ಇನ್ನಿನೋಟ ಸವಿಯೂಟ ಕಿನಿಸು ಕುರುಬುಗಳ ಆಟ ಕನಲುತ ಇಹವು ಆಳದಲ್ಲಿ ಮಂಕುತಿಮ್ಮ. ವನದಿ ನಿರ್ಜನದಿ ಮೌನದಿ ತಪವನೆಸಗುವನ ನೆನಪಿನಲಿ ಪಿಂತಿನನುಭವ ಉಳಿಯದೇನು. ಇರಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲು ತಿಹುವಾಳದಲ್ಲಿ ಮಂಕುತಿಮ್ಮ. ಇರಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲು ತಿಹುವಾಳದಲ್ಲಿ ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಮನುಷ್ಯ ಬದುಕುವಾಗ ನೂರಾರು ರೀತಿಯ ಜಂಜಾಟಗಳ ನಡುವೆ ಆತ ಹೋರಾಟ ಮಾಡಬೇಕಾಗ್ತದೆ. ಈ ಹೋರಾಟಗಳು ಕೆಲವೊಮ್ಮೆ ಅವನಿಗೆ ಬಹಳಷ್ಟು ದುಃಖವನ್ನ ತಂದಿರ್ತದೆ. ಎಲ್ಲೋ ಒಂದು ಕಡೆ ಆತನಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಮೂಡಿದಾಗ, ಬೇಸರವಾದಾಗ, ಅಯ್ಯೋ ಈ ಜೀವನವೇ ಸಾಕಪ್ಪ ನನಗೆ ಅಂತ ಹೇಳಿ ಯಾವುದೋ ಒಂದು ಕಾಡನ್ನ ಸೇರಿಕೊಂಡು ನಾನು ತಪಸ್ಸನ್ನ ಮಾಡ್ತೇನೆ ಅಂತ ಹೇಳಿ ಅವನು ಆ ಕಡೆ ಹೊರಟು ಬಿಟ್ಟನಂತಾದ್ರೆ ಅವನ ಮನಸ್ಸಿನಲ್ಲಿ ಜೀವನದಲ್ಲಿ ಆಗಿರುವಂತ ಹಳೆಯ ನೆನಪುಗಳು ಬರಲು ಸಾಧ್ಯವಿಲ್ಲವೇನೋ ಎನ್ನುವಂತ ಪ್ರಶ್ನೆ ಈ ಕಗ್ಗದಲ್ಲಿ ಕವಿ ನಮ್ಮ ಮುಂದೆ ಇಡ್ತಾರೆ. ಖಂಡಿತ ಸತ್ಯ. ಕಹಿ ಇರಲಿ ಸಿಹಿ ಇರಲಿ, ಹಳೆಯ ನೆನಪುಗಳು ಸದಾ ಹಸಿರಾಗಿ ನಮ್ಮನ್ನ ಆಗಾಗ ಅವುಗಳು ಕಾಡುತ್ತಾನೆ ಇರುತ್ತವೆ. ಕೆಲವೊಂದು ಘಟನೆಗಳು ನಡೆದ ಸನ್ನಿವೇಶಗಳು ಸಮಯಕ್ಕೆ ಸರಿಯಾಗಿ ನೆನಪಾಗಿ ಸಿಹಿ ಅಥವಾ ಕಹಿಯ ಅನುಭವವನ್ನುಂಟು ಮಾಡುತ್ತಲೇ ಇರುತ್ತವೆ. ಭಗವಂತ ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ ಹೇಳಿ, ಎಲ್ಲವೂ ಇದೆ. ಅದರ ಜೊತೆಯಲ್ಲಿಯೂ ಕೂಡ ಮರೆವು ಎನ್ನುವಂತ ಒಂದು ಕ್ರಿಯೆಯನ್ನು ಕೂಡ ಅವನಿಗೆ ಕೊಟ್ಬಿಟ್ಟಿದ್ದಾನೆ. ಘಟನೆಗಳು ಒಂದಿಷ್ಟು ಕಾಲ ಕಾಡಿದರೂ ಕಾಲಕ್ರಮೇಣ ಆ ಘಟನೆಗಳು ಬಹುದೂರ ಸಾಗಿ ಹೋಗ್ತವೆ.
ನಮ್ಮ ಬದುಕಿನಲ್ಲಿ ನಡೆದ ಘಟನೆಗಳ ನೆಲೆಯಲ್ಲಿಯೇ ಭಾವತೀವ್ರತೆ ಇರುವುದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅವನ ಆ ನೆನಪುಗಳಲ್ಲಿಯೇ ತಾನು ಅನುಭವಿಸಿರುವಂತಹ ಸುಖ ಇರಬಹುದು, ಕೋಪ ಇರಬಹುದು, ದ್ವೇಷ ಇರಬಹುದು, ನೋವು, ಸಂಕಟಗಳು ಹಳೆಯ ಅನುಭವಗಳಾಗಿ ಮನಸ್ಸಿನ ಅಂತರಾಳದಲ್ಲಿ ಸದಾ ಅವನನ್ನ ಕಾಡುತ್ತಲೇ ಇರುತ್ತವೆ. ಕಾಡುವುದಷ್ಟೇ ಅಲ್ಲ, ಜೀವನದಲ್ಲಿ ಕಲಿತ ಅನುಭವ ಪಾಠದಲ್ಲಿ ನೆನಪುಗಳನ್ನು ಅನುಭವಿಸುವಾಗ ಒಂದು ಖುಷಿ, ದುಃಖದ ರಸಾನುಭವವನ್ನು ನೀಡುತ್ತದೆ. ಸಿಹಿ ಮತ್ತು ಕಹಿ ನೆನಪುಗಳ ನಡುವೆ ಸಮನ್ವಯತೆಯಲ್ಲಿಯೇ ಬದುಕನ್ನು ನಾವು ಆಸ್ವಾದಿಸಬೇಕಂತೆ. ಆ ನೆನಪುಗಳಲ್ಲಿಯೇ ಆನಂದವನ್ನು ನಾವು ಅನುಭವಿಸಬೇಕು. ಬಂಧುಗಳೇ, ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೂಡ ತಪ್ಪದೆ ಕೇಳಿ ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.